60 ವರ್ಷಗಳಿಂದ ಸಿನಿಮಾ ರಸಿಕರಿಗೆ ಮನೋರಂಜನೆ ನೀಡುತ್ತಿದ್ದ ಚಿತ್ರಮಂದಿರ ಇದೀಗ ಆ ಚಿತ್ರಮಂದಿರಕ್ಕೆ ಹೈಟೆಕ್ ಟಚ್ ನೀಡಲಾಗಿದೆ. ಸಿನಿಮಾ ರಸಿಕರಿಗೆ ಭರ್ಜರಿ ಮನೋರಂಜನೆ ನೀಡಲು ಚಿತ್ರಮಂದಿರ ಎಲ್ಲ ರೀತಿಯಲ್ಲೂ ಸಜ್ಜಾಗಿದೆ. ಅಂದಹಾಗೆ ಆ ಚಿತ್ರಮಂದಿರ ಯಾವುದು ಅಂತೀರಾ? ಇಲ್ಲಿದೆ ಸ್ಪೆಷಲ್ ರಿಪೋರ್ಟ್. ಮಂಗಳೂರಿನಲ್ಲಿ ಅದೆಷ್ಟೋ ಚಿತ್ರಮಂದಿರಗಳಿವೆ, ಆದರೆ ಸಿನಿ ರಸಿಕರಿಗೆ ಮಾತ್ರ ವ್ಯವಸ್ಥಿತ ಚಿತ್ರಮಂದಿರಗಳಿಲ್ಲ. ಸಿನಿಮಾ ಮಂದಿರಗಳಿದ್ರೂ ವ್ಯವಸ್ಥೆಗಳು ಇಲ್ಲದೆ ಸಿನಿ ರಸಿಕರು ಬೇಜಾರಿನಿಂದಲೇ ಸಿನಿಮಾ ನೋಡಬೇಕಾದ ಅನಿವಾರ್ಯ ಇತ್ತು. ಇನ್ಮುಂದೆ ಸಿನಿ ರಸಿಕರಿಗೆ ಅಂತಹ ಸಮಸ್ಯೆ ಬರಲ್ಲ. ಯಾಕಂದ್ರೆ ಕಳೆದ 60 ವರ್ಷಗಳಿಂದ ಸಿನಿಮಾ ರಸಿಕರಿಗೆ ಮನೋರಂಜನೆ ನೀಡುತ್ತಿದ್ದ ಚಿತ್ರಮಂದಿರ ಫುಲ್ ಚೇಂಜ್ ಆಗಿದೆ. ಮಂಗಳೂರಿನ ಹೃದಯ ಭಾಗದಲ್ಲಿದ್ದ ಸುಚಿತ್ರ ಚಿತ್ರಮಂದಿರಕ್ಕೆ ಇದೀಗ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ಚಿತ್ರಮಂದಿರದ ಇಡೀ ನಕಾಶೆಯನ್ನೇ ಬದಲು ಮಾಡುತ್ತಿರುವ ಆಡಳಿತ ಮಂಡಳಿ ಚಿತ್ರಮಂದಿರದ ಆಸನದ ವ್ಯವಸ್ಥೆ ಸೇರಿದಂತೆ ಇನ್ನಿತರ ವ್ಯವಸ್ಥೆಗಳನ್ನ ಸಂಪೂರ್ಣವಾಗಿ ಬದಲು ಮಾಡಿ ಸಿನಿ ರಸಿಕರಿಗೆ ಮನೋರಂಜನೆ ನೀಡಲು ಸಜ್ಜಾಗಿದೆ. ಇದು ಚಿತ್ರಮಂದಿರವು 1957ನೇ ಇಸವಿಯಲ್ಲಿ ಪ್ರಭಾತ್ ಚಿತ್ರಮಂದಿರವನ್ನು ಮಂಗಳೂರಿನ ಸಮಸ್ತ ನಾಗರಿಕರಿಗೆ ಮನೋರಂಜನೆಗಾಗಿ ನಮ್ಮ ಮಾಲೀಕರು ಇದನ್ನು ವ್ಯವಹಾರದಷ್ಟಿಯಲ್ಲದೆ ಸಾರ್ವಜನಿಕರು ಮನೋರಂಜನೆ ಪಡೆಯಲು ಲಾಭ ನಷ್ಟವಿಲ್ಲದೆ ನಡೆಸಿ ಬಂದರು. ಈಗಲೂ ನಮ್ಮ ಮಾಲೀಕರಾದ ಪ್ರಶಾಂತರವರು ಈ ಚಿತ್ರಮಂದಿರದಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಈ ಚಿತ್ರಮಂದಿರವನ್ನು ಹೊಸತು ನವೀಕರಿಸಿ ಈ ಚಿತ್ರಮಂದಿರದಲ್ಲಿ ಎಲ್ಲ ಏರ್ ಕಂಡೀಷನ್ನು, ಟಾಯ್ಲೆಟ್, ಬಾತ್ರೂಮು, ಎಲ್ಲ ಫೆಸಿಲಿಟಿಗಳು, ಟೆಕ್ನಾಲಜಿ, ಮ್ಯೂಸಿಕ್, ಸೌಂಡ್ ಸಿಸ್ಟಮ್ ಎಲ್ಲವನ್ನು ಬದಲಾವಣೆ ಮಾಡಿ ಮಂಗಳೂರಿನ ನಾಗರಿಕರಿಗೆ ಮೊನ್ನೆ ಕಳೆದ ತಿಂಗಳು 27 ಅಂದರೆ ಯಾವುದು ಏಪ್ರಿಲ್ 27ಕ್ಕೆ ನಾಗರಿಕರಿಗೆ ಸಮರ್ಪಿಸಿದರು. ನಗರದಲ್ಲಿರುವ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇದೀಗಾಗಲೇ 2K ಸ್ಟೇಬಲ್ ಪ್ರೊಜೆಕ್ಟರ್ ಬಳಸಿ ಚಿತ್ರ ರಸಿಕರನ್ನ ಮನೋರಂಜಿಸುತ್ತಿದ್ದರೆ, ಕರಾವಳಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ 4K ತಂತ್ರಜ್ಞಾನವನ್ನ ಅಳವಡಿಕೆ ಮಾಡಿ ಕರಾವಳಿಗರಿಗೆ ಹೊಸತನವನ್ನ ನೀಡಲಿದೆ. KS ರಾವ್ ರೋಡ್ ರಸ್ತೆಯಲ್ಲಿ ಕಾಣಸಿಗುವ ಸುಚಿತ್ರ ಚಿತ್ರಮಂದಿರ ಕನ್ನಡ ಚಿತ್ರಮಂದಿರ ಸೇರಿದಂತೆ ತುಳು ಚಿತ್ರ ಪ್ರದರ್ಶನಗಳಿಗೂ ಹೆಸರುವಾಸಿಯಾಗಿದೆ. ಇನ್ನು ಈ ಚಿತ್ರಮಂದಿರದ ವಿಶೇಷ ಏನಪ್ಪಾ ಅಂದ್ರೆ 4K ತಂತ್ರಜ್ಞಾನ ಅಳವಡಿಕೆ ಮಾಡಿದ್ದು 3D ಮೂಲಕ ಸಿನಿಮಾ ನೋಡಬಹುದಾಗಿದೆ. ಸಿನಿಮಾ ಮಂದಿರದಲ್ಲಿ ಹೈಗ್ರೀನ್ ಸಿಲ್ವರ್ ಉತ್ತಮ ಸೌಂಡ್ ಎಫೆಕ್ಟ್ ಮೂಲಕ ಚಿತ್ರ ನೋಡಬಹುದು. ಹವಾ ನಿಯಂತ್ರಣ, ಸುಸಜ್ಜಿತ ಸೀಟ್ ಹಾಗೂ ಪುಷ್ ಬ್ಯಾಕ್ ಸೀಟ್ ಒಳಗೊಂಡಿದೆ. ಇನ್ನು ಪಾರ್ಕಿಂಗ್ ವ್ಯವಸ್ಥೆ, CCTV ಅಳವಡಿಕೆ ಮಾಡಲಾಗಿದ್ದು ವ್ಯವಸ್ಥಿತ ರೀತಿಯಲ್ಲೇ ಟಿಕೆಟ್ ಕೌಂಟರ್ ಒಳಗೊಂಡಿದ್ದು ಇನ್ನಿತರ ಸೌಲಭ್ಯಗಳು ಈ ಚಿತ್ರಮಂದಿರದಲ್ಲಿದೆ. ಸುಚಿತ್ರ ಚಿತ್ರಮಂದಿರ ಈಗ ಹೊಸ ಟೆಕ್ನಾಲಜಿಯಿಂದ ಅಪ್ಗ್ರೇಡ್ ಆಗಿ ರಿನೋವೇಷನ್ ಮಾಡಿ ಅಪ್ಗ್ರೇಡ್ ಮಾಡಿದ್ದೀವಿ. ಇದರಲ್ಲಿ ಪ್ರೊಜೆಕ್ಷನಲ್ಲಿ 4K ಪ್ರೊಜೆಕ್ಷನ್ನು ವಿತ್ 3 ಬೀಮ್ ಸಿಸ್ಟಮ್ ಮಾಡಿದ್ದೀವಿ. ವಿತ್ ಹೈ ಗೇನ್ ಸಿಲ್ವರ್ ಸ್ಕ್ರೀನ್ ಹಾಕಿದ್ದೀವಿ. ಇದನ್ನು ಸ್ಪೆಷಲ್ ಎಫೆಕ್ಟ್ಸು ಮತ್ತು ಸೌಂಡ್ ಎಫೆಕ್ಟ್ಸು, ಸ್ಕ್ರೀನ್ ಎಫೆಕ್ಟ್ ಎಲ್ಲ ಆ್ಯಸ್ ಪರ್ ದ ಕ್ಲಿಯರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ನಾವು ಮೇಂಟೈನ್ ಮಾಡಿದ್ದೀವಿ. ಈ ಡಾಲ್ಬಿ ಅಟ್ಮಾಸ್ ಸೌಂಡ್ ಸಿಸ್ಟಮು ಇದು 64 ಚಾನಲ್ಸು. ಇದು ಡೈಮೆನ್ಷನ್ ಆಫ್ ಸೌಂಡು. ಇದರಲ್ಲಿ ಏನಾಗುತ್ತೆ ನಿಮಗೆ ಸ್ಪೆಷಲ್ ಎಫೆಕ್ಟ್ಸ್ ಹೆಂಗೆ ಸ್ಕ್ರೀನಲ್ಲಿ ಪಿಕ್ಚರ್ ಇರುತ್ತೆ ಆ ರೀತಿ ಮೂವ್ಮೆಂಟ್ ಆಗಿ ಸೌಂಡ್ ಇರುತ್ತೆ. ಇದರಲ್ಲಿ ಸ್ಪೆಷಲ್ ಎಫೆಕ್ಟ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಯು ಕ್ಯಾನ್ ಫೀಲ್ ದಿ ಎಂಟೈರ್ ಆಡಿಟೋರಿಯಮ್ ವಿಲ್ ಬಿ ಇನ್ ಲೈವ್ ಆಗಿ ನೋಡ್ಬೋದು. ಪ್ಲಸ್ ಇನ್ನೊಂದೇನು ಅಂದರೆ ಆಡಿಟೋರಿಯಮಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಯುವರ್ ಮೇಡ್ ದ ಸ್ಪೆಷಲಿ ಅಕಾರ್ಡಿಂಗ್ ಟು ಅಟ್ಮಾಸ್ ಸೌಂಡ್ ಸಿಸ್ಟಮ್ಗೆ ಮಾಡಿದ್ದೀವಿ. ಬಟ್ ಏರ್ ಕಂಡೀಷನ್ ಸಿಸ್ಟಮ್ ಯು ಡನ್ ಡೆವಲಪ್ಡ್ ದಿ ಎಂಟೈರ್ ಸಿಸ್ಟಮ್ ಫಾರ್ ಬಾಲ್ಕನಿ ಆ್ಯಂಡ್ ಬಿಲೋ ಬಾಲ್ಕನಿ ಟೋಟಲಿ. ಇದು ಡಾಲ್ಬಿ ಅಟ್ಮಾಸ್ ಸೌಂಡ್ ಸಿಸ್ಟಮ್ ಟೋಟಲ್ ಆಗಿ. ಇದು ಪ್ರೊಸೆಸರು, ಡಾಲ್ಬಿ ಅಟ್ಮಾಸ್ ಪ್ರೊಸೆಸರು. ಇದು ಆ್ಯಂಪ್ಲಿಫೈರ್ಸು, ಎಲ್ಲ ಸ್ಪೀಕರ್ಸ್ಗೆ ಇಂಡಿವಿಜುವಲ್ ಆಗಿ ಚಾನಲ್ಸ್ಗೆ ಆ್ಯಂಪ್ಲಿಫೈರ್ಸ್ ಹೋಗುತ್ತೆ. ಟೋಟಲ್ 42 ಆ್ಯಂಪ್ಲಿಫೈರ್ಸ್ ಇದೆ. ಆ್ಯಂಪ್ಲಿಫೈರ್ಸಿಂದ ಎಲ್ಲ ಡಿಸ್ಟ್ರಿಬ್ಯೂಷನ್ ಸಪ್ರೇಟಾಗಿ ಸಪ್ರೇಟ್ ಚಾನಲ್ಗೆ ಹೋಗುತ್ತೆ. 64 ಚಾನಲ್ಸ್ಗೆ ಇದು ಇಲ್ಲಿಂದ ಸಪ್ರೇಟಾಗಿ ಹೋಗುತ್ತೆ. ಪ್ಲಸ್ ಇದೇನಾಗುತ್ತೆ ಅಂದರೆ ಆಲ್ಮೋಸ್ಟ್ 5.1 ಡಾಲ್ಬಿ ಅಟ್ಮಾಸು 7.1 ಎಲ್ಲ ಕಂಟೆಂಟು ನಾವು ಪ್ಲೇ ಮಾಡ್ಬೋದು. ದಟ್ ಈಸ್ ದ ಓನ್ಲಿ ಅಡ್ವಾಂಟೇಜ್. ದೊಡ್ಡಬಳ್ಳಾಪುರದ ನಾರಾಯಣ್ ರಾವ್ ಹಾಗೂ ಪದ್ಮಾವತಿ ರಾವ್ ದಂಪತಿಯ ಸುಪುತ್ರರಾದ ಪ್ರಸನ್ನ ಕುಮಾರ್ ಹಾಗೂ ಗೋಪಾಲಕೃಷ್ಣ ಸಹೋದರರ ಮೂಲಕ
ಚಿತ್ರಮಂದಿರ ನಡೆಯುತ್ತಿದ್ದು, ಇದೀಗ ಗೋಪಾಲ್ ಕೃಷ್ಣ ಅವರ ಸುಪುತ್ರ ಪ್ರಶಾಂತ್ ಅವರ ಮಾಲೀಕತ್ವದಲ್ಲಿ ಈ ಚಿತ್ರಮಂದಿರ ಮಂಗಳೂರು ಜನತೆಗೆ ಮನೋರಂಜನೆ ನೀಡುತ್ತಿದೆ. ಮಂಗಳೂರು ಜನತೆಗೆ ವ್ಯವಹಾರ ದೃಷ್ಟಿಯಲ್ಲಿಟ್ಟುಕೊಂಡು ಈ ಚಿತ್ರಮಂದಿರವನ್ನ ಆರಂಭಿಸಿಲ್ಲ. ಕೇವಲ ಜನತೆಗೆ ಮನೋರಂಜನೆ ನೀಡುವ ಸಲುವಾಗಿ ಈ ಚಿತ್ರಮಂದಿರ ತೆರೆ ಕಂಡಿತ್ತು. ಸಾಕಷ್ಟು ತುಳು ಸಿನಿಮಾಗಳಿಗೆ ಭರ್ಜರಿ ಯಶಸ್ಸು ಮಾಡಿಕೊಟ್ಟ ಸುಚಿತ್ರಾ ಚಿತ್ರಮಂದಿರ ಇದೀಗ ಸಂಪೂರ್ಣ ಬದಲಾವಣೆಯೊಂದಿಗೆ ಬದಲಾಗಿದೆ. ಸಂಪೂರ್ಣ ಹವಾನಿಯಂತ್ರಿತವಾಗಿ ಹಾಗೂ ಆಸನದ ವ್ಯವಸ್ಥೆಯಲ್ಲೂ ಬದಲಾವಣೆ ಗಿಟ್ಟಿಸಿಕೊಂಡು ಸುಚಿತ್ರಾ ಚಿತ್ರಮಂದಿರ ಇದೀಗ ತನ್ನ ಬದಲಾವಣೆಯಿಂದ ಎಲ್ಲ ವರ್ಗದ ಜನರನ್ನ ತನ್ನತ್ತ ಸೆಳೆಯುವಂತೆ ಮಾಡಿದೆ. ರಾಷ್ಟ್ರ ಪ್ರಶಸ್ತಿ ಗಿಟ್ಟಿಸಿಕೊಂಡ ಮದಿಪು ಸಿನಿಮಾ ಕೂಡ ತೆರೆ ಕಂಡಿದ್ದು ಸುಚಿತ್ರಾ ಚಿತ್ರಮಂದಿರದಲ್ಲೇ. ಈ ಚಿತ್ರಮಂದಿರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, ಶ್ರೀನಾಥ್, ಪುಟ್ಟಣ್ಣ ಕಡಗಲ್, ಲಕ್ಷ್ಮಿ, ಭಾಗ್ಯರಾಜ್ ಸೇರಿದಂತೆ ಅನೇಕ ನಟ ನಟಿಯರು ಸಿನಿಮಾವನ್ನ ವೀಕ್ಷಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಮಲ್ಟಿಪ್ಲೆಕ್ಸ್ಗಿಂತಲೂ ಒಂದು ಕೈ ಮೇಲೆ ಎಂಬ ಸುಚಿತ್ರಾ ಚಿತ್ರಮಂದಿರ ಚಿತ್ರ ರಸಿಕರ ಮನರಂಜಿಸಲು ಸಜ್ಜಾಗಿದೆ. ನಾಗೇಶ್ ಕಾವೂರ್, ವಿ4 ನ್ಯೂಸ್ 24/7 ಮಂಗಳೂರು.